ರಾಜ್ಯದಲ್ಲಿ ಕೊರೋನಾ ಅಟ್ಟಹಾಸ ಮಿತಿ ಮೀರಿದ್ದು ಈ ಹಿನ್ನೆಲೆಯಲ್ಲಿ ಮಂಗಳವಾರ ರಾತ್ರಿಯಿಂದ ರಾಜ್ಯದಾದ್ಯಂತ ಲಾಕ್ಡೌನ್ ಘೋಷಿಸಿರುವ ಸುದ್ದಿ ತಿಳಿಯುತ್ತಿದ್ದಂತೆ ಬೆಂಗಳೂರು ಸೇರಿದಂತೆ ರಾಜ್ಯದ ಇತರ ಜಿಲ್ಲೆಗಳಲ್ಲಿ ನೆಲೆಸಿರುವ ಕರಾವಳಿ ಮಂದಿ ದಿಢೀರ್ ತಾಯ್ನಾಡಿಗೆ ಮರಳುತ್ತಿದ್ದಾರೆ. ಆದರೆ ಇದನ್ನೇ ನೆಪವಾಗಿಸಿದ ಖಾಸಗಿ ಬಸ್ಗಳು ಟಿಕೆಟ್ ದರವನ್ನು ದುಪ್ಪಟ್ಟು ಮಾಡಿ ಹಗಲು ದರೋಡೆಗೆ ಇಳಿದಿವೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ರಾಜ್ಯದಲ್ಲಿ ಕೊರೋನಾ ಅಟ್ಟಹಾಸ ಮಿತಿ ಮೀರಿದ್ದು ಈ ಹಿನ್ನೆಲೆಯಲ್ಲಿ ಮಂಗಳವಾರ ರಾತ್ರಿಯಿಂದ ರಾಜ್ಯದಾದ್ಯಂತ ಲಾಕ್ಡೌನ್ ಘೋಷಿಸಿರುವ ಸುದ್ದಿ ತಿಳಿಯುತ್ತಿದ್ದಂತೆ ಬೆಂಗಳೂರು ಸೇರಿದಂತೆ ರಾಜ್ಯದ ಇತರ ಜಿಲ್ಲೆಗಳಲ್ಲಿ ನೆಲೆಸಿರುವ ಕರಾವಳಿ ಮಂದಿ ದಿಢೀರ್ ತಾಯ್ನಾಡಿಗೆ ಮರಳುತ್ತಿದ್ದಾರೆ. ಆದರೆ ಇದನ್ನೇ ನೆಪವಾಗಿಸಿದ ಖಾಸಗಿ ಬಸ್ಗಳು ಟಿಕೆಟ್ ದರವನ್ನು ದುಪ್ಪಟ್ಟು ಮಾಡಿ ಹಗಲು ದರೋಡೆಗೆ ಇಳಿದಿವೆ. ಬೆಂಗಳೂರಿನಿಂದ ಮಂಗಳೂರಿಗೆ ಸಾಮಾನ್ಯವಾಗಿ 600 ರೂಪಾಯಿ ಇರುತ್ತಿದ್ದ ಬಸ್ ದರ ಸೋಮವಾರ 1600ರ ಗಡಿ ದಾಟಿತ್ತು. ಬೆಂಗಳೂರಿನಿಂದ ಕುಂದಾಪುರಕ್ಕೆ ಸಾಮಾನ್ಯವಾಗಿ ಸುಮಾರು 900 ರೂಪಾಯಿ ದರ ಸೋಮವಾರ 1800ಕ್ಕೆ ಏರಿತ್ತು. ಇದಲ್ಲದೆ ಕೆಲವು ಬಸ್ಗಳಲ್ಲಿ ಬೇಕಾಬಿಟ್ಟೆ ಟಿಕೆಟ್ ದರ ವಸೂಲಿ ಮಾಡಲಾಗಿದೆ ಎಂದು ಪ್ರಯಾಣಿಕರು ಆರೋಪಿಸಿದ್ದಾರೆ. ಕೇವಲ ಖಾಸಗಿ ಬಸ್ಗಳು ಮಾತ್ರವಲ್ಲ, ಕೆಎಸ್ಆರ್ಟಿಸಿ ವಿಶೇಷ ಬಸ್ಗಳ ದರ ಏರಿಕೆ ಮಾಡಲಾಗಿತ್ತು. ಮುಂದಿನ 14 ದಿನಗಳವರೆಗೆ ಲಾಕ್ಡೌನ್ ತಿಳಿಯುತ್ತಿದ್ದಂತೆ ಕರಾವಳಿಯ ಜನರು ಬೆಂಗಳೂರು ಸೇರಿದಂತೆ ಇತರ ಭಾಗಗಳಿಂದ ಹಿಂತಿರುಗುವ ಬಗ್ಗೆ ನಿರ್ಧಾರ ಮಾಡಿದ್ರು. ಹೀಗಾಗಿ ಹಲವು ಜನರು ರಾಜಧಾನಿಯಿಂದ ಮಧ್ಯಾಹ್ನವೇ ಬಸ್ ಮೂಲಕ ಕರಾವಳಿಗೆ ಆಗಮಿಸಿದ್ದಾರೆ. ಸಂಜೆಯ ವೇಳೆಗಾಗಲೇ ಹಲವು ಬಸ್ಗಳಲ್ಲಿ ಜನರು ವಾಪಸ್ ಆಗಿದ್ದಾರೆ. ಆದರೆ ರಾತ್ರಿ ವೇಳೆಗೆ ಬಸ್ಗಳ ಸಂಖ್ಯೆ ದುಪ್ಪಟ್ಟಾಗಿದೆ. ಇಂದು ಸಂಚಾರಕ್ಕೆ ಅವಕಾಶ ಇರುವ ಹಿನ್ನೆಲೆಯಲ್ಲಿ ಬಹುಸಂಖ್ಯೆಯಲ್ಲಿ ಜನರು ಕರಾವಳಿಗೆ ಆಗಮಿಸುವ ನಿರೀಕ್ಷೆ ಇದೆ. ಜೊತೆಗೆ ಬಸ್ಗಳ ವಸೂಲಿ ದಂಧೆ ಇನ್ನಷ್ಟು ಮುಂದುವರೆದಿದೆ. ಕೆಲವರು ಬಸ್ ದರ ದುಬಾರಿಯಾದ್ದರಿಂದ ವಾಹನಗಳನ್ನು ಬಾಡಿಗೆಗೆ ಪಡೆದು ಕರಾವಳಿಗೆ ಆಗಮಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಕೊರೋನಾದಿಂದ ಹೈರಾಣಾದ ಜನಸಾಮಾನ್ಯರು ದುಬಾರಿ ದುನಿಯಾದಿಂದ ಇನ್ನಷ್ಟು ಸಂಕಷ್ಟಕ್ಕೀಡಾಗಿದ್ದಾರೆ. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ.